ಕೃಷಿ ಅಂದ್ರೆ ಕೇವಲ ಬದುಕಿನ ದಾರಿಯಲ್ಲ, ಅದು ಮಣ್ಣಿನೊಂದಿಗೆ ಬೆಸೆದುಕೊಂಡಿರುವ ಭಾವನೆ. ಉದ್ಯೋಗದ ಅವಕಾಶಗಳು ಎದುರಾದರೂ ತಮ್ಮ ಊರು, ತಮ್ಮ ಮಣ್ಣು, ತಮ್ಮ ಕೃಷಿ ಎಂಬ ಹಂಬಲದಿಂದ ಕೃಷಿಯಲ್ಲೇ ಹೊಸ ಪ್ರಯೋಗಗಳನ್ನು ನಡೆಸಿ ಯಶಸ್ಸನ್ನ ಕಂಡಿದ್ದಾರೆ ಶಂಕರಪುರದ ಪಾಂಬೂರು ನಿವಾಸಿ ಇಗ್ನೇಷಿಯಸ್ ಡಿಸೋಜಾ ಅವರು. ಇಳಿಹರೆಯದಲ್ಲೂ ಅವರ ಕೃಷಿ ಅಭಿಮಾನಕ್ಕೆ ಹ್ಯಾಟ್ಸ್ ಆಫ್ ಅನ್ನಲೇಬೇಕು. ಮಲ್ಲಿಗೆ ಕೃಷಿಯಿಂದ ಆರಂಭವಾದ ಇವರ ಪಯಣ ಇಂದು ಮಿಶ್ರ ಕೃಷಿಯ ಮೂಲಕ ಯಶೋಗಾಥೆಯಾಗಿ ಬೆಳೆದಿದೆ. ಇಳಿಹರಿಯದಲ್ಲೂ ಶಂಕರಾಪುರದ ಹಿರಿಯ ಮಲ್ಲಿಗೆ ವ್ಯಾಪಾರಿ ಇಗ್ನೇಷಿಯಸ್ ಡಿಸೋಜಾ ಅವರ ಕೃಷಿ ಮೇಲಿನ ಪ್ರೀತಿ ಅನನ್ಯ. ಮಲ್ಲಿಗೆ ಕೃಷಿಯಿಂದ ಆರಂಭವಾದ ಕೃಷಿ ಪಯಣ ನಂತರ ಕ್ಯಾಟರಿಂಗ್ ಉದ್ಯಮದ ಜೊತೆಗೆ ಮುಂದುವರಿಯಿತು. ಹಿರಿಯರಿಂದ ಬಂದ ಜಾಗದಲ್ಲಿ ಇಂದು ಮಿಶ್ರ ಕೃಷಿಯ ಪ್ರಯೋಗ ಮಾಡಿದ್ದಾರೆ. ಅಲ್ಲಿ ಮಲ್ಲಿಗೆ, ಭತ್ತದ ಕೃಷಿಯ ಜೊತೆಗೆ ಆಡು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ ಜೊತೆಗೆ ಶಂಕರಾಪುರದ ಮಣ್ಣಿನಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆಸುವ ಪ್ರಯೋಗ ಮಾಡಿ ಯಶಸ್ವಿಯಾಗಿದ್ದಾರೆ. ಒಂದೇ ಕೃಷಿಯ ಮೇಲೆ ಅವಲಂಬಿತರಾಗದೆ ಮಿಶ್ರ ಕೃಷಿಯ ಮೂಲಕ ವಿವಿಧ ಮೂಲಗಳಿಂದ ಆದಾಯ ಗಳಿಸುವ ಪ್ರಯತ್ನ ಮಾಡಿ ಎಂದು ಯುವ ಜನರಿಗೆ ಕರೆ ನೀಡುತ್ತಾರೆ ಅವರು. ಕೃಷಿ ಮಾಡಿದ್ದೇನೆ ಈ ಸಲ. ಮತ್ತು 2 ಪಾಂಡ್ ಉಂಟು, ಮೀನು ಪಾಂಡು. ಇದರಲ್ಲಿ ಒಂದು 2000 ಮೀನಿದೆ. ಅದು ಮಡೊಂಜಿ ಮತ್ತು ತಿಲಾಪಿಯಾ, ರೋವು, ಕಾಟ್ಲ, ಗೌರಿ ಮತ್ತು ಅದು ಕಲರ್ ಮೀನು ಕೂಡ ಉಂಟು. ಸ್ವಲ್ಪ ನದಿಯದು ಕೂಡ ಬಂದಿದೆ. ಯಾಕೆಂದರೆ ನದಿಯ ನೀರು ಇಲ್ಲಿ ಬರ್ತದೆ. ತರು ಅಂತ ಹೇಳ್ತಾರೆ. ಆ ಪೈಪಲ್ಲಿ ಬರ್ತದೆ ನದಿಯ ನೀರು. ಅದು ಇಷ್ಟು ಮಾಡ್ತಾ ಇದ್ದೇವೆ. ಆಡು ಈಗ ಮೊನ್ನೆ ಒಂದು 10 ಮಾರಿದ್ದೇನೆ. ಈಗ ಕೂಡ ಒಂದು 4 ಕ್ರಯಕ್ಕೆ ಆಗಿದೆ, ಕೊಂಡೋಗಲಿಲ್ಲ. ಮಾಡ್ತಾ ಇದ್ದೇನೆ. ಮರಿಗಳು ಹಾಕ್ತಾ ಇರ್ತಾರೆ. ಆದರೆ ಲಾಭದಾಯಕದ ವಸ್ತು ಅಲ್ಲ ಆಡಿನದು. ಅದರ ಗೊಬ್ಬರ ಉಂಟಲ್ಲ, ಈ ಬಿಟ್ಟೆ ಅಂತ ಹೇಳ್ತಾರೆ, ಅದು ಲಾಭದಾಯಕದು. ಅದು ಎಲ್ಲ ಒಳ್ಳೆ ಹೋಗ್ತದೆ. ಈ ಕೆಲಸವನಾಗಿ ಸಂಬಳ ಕೊಡಲಿಕ್ಕೆ ಅದರಲ್ಲಿ ಆಗ್ತದೆ. ಉಳಿದರೆ ನನಗೆ ಅದರಲ್ಲಿ ಪುರ್ಸೋತು ಇಲ್ಲದೆ ಒಂದು ನಾವು ಸಂಪಾದನೆ ಮಾಡಿದ್ರಲ್ಲಿ ಒಂದು ಅರ್ಧವಾಸಿ ಹಣವನ್ನು ನಾನು ಇದಕ್ಕೆ ವ್ಯಯಿಸಿದ್ದೇನೆ. ಯಾಕೆಂತ ಹೇಳಿದರೆ ಆ ಹಣವನ್ನು ಇಡಲಿಕ್ಕೆ ಬೇಡ, ಏನಾದರೂ ನ್ಯಾಚುರಲ್ ನೋಡುವ. ಸಾಯಂಕಾಲ ಬಂದು ಅಲ್ಲಿ ಕೂತ್ಕೊಂಡ್ರೆ ಮೀನುಗಳು ಓಡುವುದು, ಆಡುಗಳು ಇಲ್ಲಿ ಮೇಯುವುದು ಎಲ್ಲ ನೋಡಲಿಕ್ಕೆ ಆಗ್ತದೆ. ಅಲ್ಲಿ ಹೋದರೆ ಡ್ರ್ಯಾಗನ್ ಫ್ರೂಟ್ ತೋಟ ನೋಡಲಿಕ್ಕೆ ಚೆಂದ ಕಾಣ್ತದೆ. ಅಂಥದ್ದು ವಿಷಯದಲ್ಲಿ ನಾವೆಲ್ಲ ದೊಡ್ಡ ಲಾಭನೇ ಮಾಡಬೇಕಂತ ನಾವು ಕೃಷಿಯನ್ನು ಮಾಡುವುದಲ್ಲ. ಪರಿಸರವನ್ನು ಉಳಿಸುವುದು, ಹೆಚ್ಚಿಗೆ ಮಾಡೋದು. ಇನ್ನು ಕೂಡ ಮಾಡ್ತಾ ಇದ್ದೇನೆ, ಹೆಚ್ಚಿಗೆ ಮಾಡೋದು ಅಷ್ಟೇ. ಪತಿಯಷ್ಟೇ ಬ್ಯುಸಿ ಇದ್ರೂ ಅವರು ತಮ್ಮ ತೋಟದಲ್ಲಿ ಆಸಕ್ತಿ ವಹಿಸಿದವರು. ಆಡುಗಳನ್ನ ಸಾಕುವುದರ ಜೊತೆ ಕೃಷಿಯತ್ತ ಭಾರಿ ಪ್ರೀತಿ. ನಾನು ಅವರಿಗೆ ಸಪೋರ್ಟ್ ಮಾಡುತ್ತಿದ್ದೇನೆ ಎನ್ನುತ್ತಾರೆ ಇಗ್ನೇಷಿಯಸ್ ಪತ್ನಿ ವೆರೋನಿಕಾ. ಇದು ನಮ್ಮ ಡ್ರ್ಯಾಗನ್ ಫ್ರೂಟು ತೋಟ. ಅದು ನನ್ನ ಗಂಡನ ಇಂಟ್ರೆಸ್ಟಲ್ಲಿ ಮಾಡಿದ್ದು. ನಾನು ಸ್ವಲ್ಪ ಬೇಡ ಹೇಳಿದೆ, ಆದರೂ ಅವರಿಗೆ ತುಂಬ ಕೃಷಿಯಲ್ಲಿ ಹುಮ್ಮನಸ್ಸು. ಅದಕ್ಕೆ ಆದರೂ ಅವರು ಬ್ಯುಸಿ ಶೆಡ್ಯೂಲ್ಡ್. ಆದರೂ ಬೆಳಿಗ್ಗೆ ಅವರು ಹೂವಿನ ಕಟ್ಟೆಗೆಲ್ಲ ಹೋಗಿ ಮಧ್ಯಾಹ್ನ ನಂತರ ಸ್ವಲ್ಪ ಫ್ರೀ ಇರುವಾಗ ಮನೆಯಲ್ಲಿ ಕೂತ್ಕೊಳ್ಳೋದಿಲ್ಲ. ಅವರು ಸೀದಾ ಅವರ ತೋಟಕ್ಕೆ ಮತ್ತು ಅವರ ಕುರಿಗಳಿದ್ದಲ್ಲಿ ಎಲ್ಲ ಕಡೆಯಲ್ಲಿ ತಿರುಗಾಡಿಕೊಂಡು ಬರ್ತಾರೆ. ಅವರಿಗೆ ಕೃಷಿಯಲ್ಲಿ ಪ್ಲಸ್ ಈ ನಮ್ಮ ಇದರಲ್ಲಿ ಹಸುಗಳನ್ನು ಅದನ್ನೆಲ್ಲ ಆಡುಗಳನ್ನೆಲ್ಲ ಸಾಕುವುದು ಅದರಲ್ಲಿ ತುಂಬ ಇಂಟ್ರೆಸ್ಟ್ ಅವರಿಗೆ. ಹಾಗೆ ಸ್ವಲ್ಪ ನಾನು ಸಪೋರ್ಟ್ ಮಾಡ್ತಾ ಇರ್ತೇನೆ ಅವರಿಗೆ. ಎಲ್ಲ ಬಗೆಯ ತರಕಾರಿಗಳನ್ನ ನಾವು ಮಾಡುತ್ತಿದ್ದೇವೆ. ಕೊರೋನಾದ ಬಳಿಕ ನಮ್ಮ ಕೃಷಿ ಆಸಕ್ತಿ ಹೆಚ್ಚಾಯಿತು. ಆಡು ಸಾಕಾಣಿಕೆ ಆರಂಭ ಮಾಡಿದೆವು. ಕೃಷಿ ಪ್ರೀತಿ ಹೆಚ್ಚಾಯಿತು ಎನ್ನುತ್ತಾರೆ ಪುತ್ರಿ ಐನಿಶಾ. ತುಂಬ ಇಲ್ಲಿ ಕೃಷಿ ಉಂಟು. ಸೊ ಇದಕ್ಕೆ ಎಲ್ಲ ನಾವು ಮುಂಚೆಯಿಂದ ಅಂದರೆ ಅಪ್ಪ ಎಲ್ಲ ಸ್ಟಾರ್ಟ್ ಮಾಡಿದ್ದಿಲ್ಲ ಮಾಡಲಿಕ್ಕೆ ಮನೆ ಕಟ್ಟಿದ ಮೇಲೆ. ಸೊ ಅವರು ಇಲ್ಲಿಗ ತುಂಬ ಅಭಿವೃದ್ಧಿ ಕೂಡ ಮಾಡಿದ್ದಾರೆ. ಇಲ್ಲಿ ಕೃಷಿ ತುಂಬ ಉಂಟು. ನಮ್ಮ ಕರಿಮೆಣಸು ಮತ್ತು ಇದು ಮಲ್ಲಿಗೆ, ಡ್ರ್ಯಾಗನ್ ಫ್ರೂಟು ಮತ್ತು ಅಡಿಕೆ, ಬೇರೆ ಯಾವ ತುಂಬ ಥರದ್ದು ಲಿಂಬೆ ಮತ್ತು ಜಾಜಿ ಗಿಡ ಎಲ್ಲವೂ ಇದೆ ನಮ್ಮ ಮನೆಯಲ್ಲಿ.
ಸೊ ಇದೆಲ್ಲ ಅಪ್ಪ ಅಂದರೆ ಮೊದಲಿಂದ ಅಷ್ಟು ಇದು ಇರಲಿಲ್ಲ, ಅಂದರೆ ಇಂಟ್ರೆಸ್ಟ್. ಕೊರೋನಾ ಬಂದ ಮೇಲೆ ಎಲ್ಲ ಸ್ಟಾರ್ಟ್ ಆಯಿತು. ಅಂದರೆ ಎಲ್ಲ ಯೂಟ್ಯೂಬಲ್ಲಿ ಕೂತ್ಕೊಂಡು ವೀಡಿಯೋ ನೋಡೋದು, ಅಂದರೆ ಯಾವುದು ಮಾಡಿದರೆ ಹೇಗೆ ಆಗ್ತದೆ, ಹೇಗೆ ಇಂಪ್ರೂವ್ಮೆಂಟ್ ಆಗೋದು. ಅಂದರೆ ನಮಗೆಲ್ಲ ಹೇಳ್ತಾಯಿದ್ರು ಮನೆಯಲ್ಲಿ, ಇದು ನೋಡಿ, ಇದು ಮಾಡುವ, ಅದು ಮಾಡುವ, ಇದು ಗೋಟ್ ಫಾರ್ಮಿಂಗ್ ಮಾಡುವ, ಇದು ಡ್ರ್ಯಾಗನ್ ಫ್ರೂಟ್ ಮಾಡಿದರೆ ಹೇಗೆ, ಅದೆಲ್ಲ ಅಂದರೆ ಎಲ್ಲ ಐಡಿಯಾಸ್ ಹೇಳ್ತಾಯಿದ್ರು. ಸೊ ನಾವು ಅಂದರೆ ಅಷ್ಟು ಇಂಟ್ರೆಸ್ಟ್ ನಾವು ಹೇಳಿದೆ, ಯಾಕೆ ಸುಮ್ಮನೆ, ಈಗ ಕೊರೋನಾ ಟೈಮಲ್ಲ, ಯಾರು ಬರ್ತಾರೆ, ಯಾಕೆ ಬೇಕಾ ಇದೆಲ್ಲ ಅಂತ ಹೇಳ್ತಿದ್ವಿ. ಸೊ ಮತ್ತು ನಮಗೆ ಕೂಡ ಅವರು ಇಂಟ್ರೆಸ್ಟ್ ತೋರಿಸಿದ್ರು. ಮತ್ತು ನಮಗೆ ಕೂಡ ಬೆಳಿಗ್ಗೆಯಿಂದ ಶುರು ಮಾಡಿದ್ರು ಓಡಿಸಲಿಕ್ಕೆ, ಅಲ್ಲಿ ಹೋಗುವ, ಅಲ್ಲಿ ಮ್ಯಾಂಗ್ಳೂರ್ ಹೋಗುವ, ಮತ್ತು ನಾವು ಗೋಟ್ ಫಾರ್ಮಿಂಗಿಗೆ ಎಲ್ಲ ಗುಲ್ಬರ್ಗ ಸೈಡ್ ಮತ್ತು ಹಾವೇರಿ ಸೈಡ್ ಎಲ್ಲ ನಾವು ಹೋಗಿ ಬಂದದ್ದು. ಹಾವೇರಿ ಕಡೆ ಎಲ್ಲ ಹೋಗಿ ಬಂದದ್ದು, ಎಲ್ಲ ನೋಡಿ, ಮತ್ತು ಗುಲ್ಬರ್ಗಾಗೆಲ್ಲ ನೋಡಿ ಎಲ್ಲ ನಾವು ಬಂದದ್ದು. ಮತ್ತು ಅಲ್ಲಿಂದ ಪರ್ಚೇಸ್ ಮಾಡಿ ನಾವು ಇಲ್ಲಿ ಗೋಟ್ ಫಾರ್ಮಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಯಶಸ್ವಿ ಉದ್ಯಮಿ, ಅದರ ಜೊತೆಗೆ ಮಲ್ಲಿಗೆ ಕೃಷಿಕರು, ಹಿರಿಯ ಕೃಷಿಕರು. ಇವರು ತಮ್ಮ ಹಿರಿಯರು ನಡೆಸಿಕೊಂಡು ಬಂದಂಥ ಕೃಷಿ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ನಾವಿಲ್ಲಿ ಗಮನಿಸ್ಬೋದು, ಪಾಂಬೂರಲ್ಲಿ ಅವರ ಒಂದು ಡ್ರ್ಯಾಗನ್ ಫ್ರೂಟ್ ಒಂದು ತೋಟ, ಅದರ ಜೊತೆಗೆ ಇನ್ನಿತರ ಹಣ್ಣು ಹಂಪಲುಗಳ ಒಂದು ತೋಟ, ಅದರ ಜೊತೆಗೆ ಮೀನು ಸಾಕಾಣಿಕೆ, ಆಡು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಇಂತಹ ಹಲವಾರು ಕೃಷಿ ಕಾರ್ಯದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಅಂದರೆ ಇಂದಿನ ಯುವಕರು ಕೃಷಿ ಕಾರ್ಯದಲ್ಲಿ ದೂರ ಉಳಿತಾರೆ, ಅಂಥವರಿಗೆ ಇವರು ಮಾದರಿಯಾಗಿದ್ದಾರೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಇವರ ಈ ಒಂದು ಕೃಷಿ ಕಾರ್ಯವನ್ನು ಕಂಡು ಯುವಕರು ಹೆಚ್ಚು ಈ ಒಂದು ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಂಡ್ರೆ ಒಂದು ಉತ್ತಮ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಉಡುಪಿಯಿಂದ ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7.